ತೆಲಂಗಾಣದ ಶಾಸಕರು ಪ್ರಯಾಣಿಸ್ತಾ ಇದ್ದ ಜೀಪ್ನ ಟೈರ್ ಸ್ಫೋಟಗೊಂಡು ಅಪಘಾತಕ್ಕೊಳಗಾದ ಘಟನೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ನಡೆದಿದೆ. ಇಲ್ಲಿನ ಮಿಯಾರು ಸೇತುವೆ ಬಳಿಯ ಮುಡಾರು ನಲ್ಲೂರು ಕ್ರಾಸ್ ಬಳಿ ಈ ಅಪಘಾತ ಸಂಭವಿಸಿದೆ. ಶಾಸಕರು ಮಂಗಳೂರಿನಿಂದ ಶೃಂಗೇರಿ ಕ್ಷೇತ್ರಕ್ಕೆ ತೆರಳುವಾಗ ಜೀಪ್ನ ಟೈರ್ ಸ್ಫೋಟಗೊಂಡಿದೆ. ಘಟನೆಯಲ್ಲಿ ರಸ್ತೆ ಬದಿಯ ವಿದ್ಯುತ್ ಕಂಬ ಹಾಗೂ ಮರವೊಂದರ ನಡುವೆ ಸಿಲುಕಿದ ಜೀಪು ಜಖಂಗೊಂಡಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ವಾಹನದಲ್ಲಿದ್ದಂತಹ ಶಾಸಕರಿಗೆ ಯಾವುದೇ ತರಹದ ಗಾಯಗಳು ಆಗಿಲ್ಲ. ಬಳಿಕ ಕಾರ್ಕಳ ಪೊಲೀಸರ ಸಹಕಾರದೊಂದಿಗೆ ತಮಿಳುನಾಡು ಶಾಸಕರು ಪ್ರತ್ಯೇಕ ವಾಹನದಲ್ಲಿ ಶೃಂಗೇರಿ ಕಡೆಗೆ ಪ್ರಯಾಣಿಸಿದರು. ನಾನು ಕುಂಟಿಗಳೆಲ್ಲ ಹೋಗಿ ನೋಡ್ತಾರೆ. ಏನಿಲ್ಲ, ನಾನು ಹೆದರಿಲ್ಲೂ ಕೂಡ ಹೇಳಿಲ್ಲ. ನಾನು ಗಾಡಿ ಬಿಟ್ಟು ಎಲ್ಲಿಟ್ಟು ಅಷ್ಟೇ, ಆದರೆ ಇನ್ನೂ ಸ್ವಲ್ಪ ತಪ್ಪಿಸ್ಬೇಕಂತ ಹೋಗಿ ತಪ್ಪಿಲ್ಲ. ಮಾಡ್ಬೇಕಿನ್ನೂ ಮಾಡಿಲ್ಲ. ಅವರು